ಜಿಲ್ಲಾ ಕೊಳೆಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ತುಮಕೂರು ನಗರದ 34ನೇ ವಾರ್ಡ್ನ ಎಳ್ಳರಬಂಡೆ ಸ್ಲಂನಲ್ಲಿ ನೂತನ ಶಾಖಾ ಸಮಿತಿಯ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಸೈಯದ್ ಮುಜೀಬ್, ದೀಪಿಕಾ, ರಮೇಶ್, ಯಸ್ಮಿನ್ ತಾಜ್ ಹಾಗೂ ನೂತನ ಶಾಖಾ ಸಮಿತಿಯ ಅಧ್ಯಕ್ಷರಾದ ಜಾಬೀರ್ ಖಾನ್, ಕಾರ್ಯದರ್ಶಿ ನರಸಮ್ಮ, ಮುನೀರ್ ಅಹಮದ್, ರಫೀಕ್, ಕೃಷ್ಣಪ್ಪ, ಗೌರಮ್ಮ, ಮೊಹಮ್ಮದ್ ಅತೀಕ್, ಮುಬಿನ್ ತಾಜ್, ನಗೀನಾ ಹಾಗೂ ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್, ತಿರುಮಲಯ್ಯ, ಶಂಕರಯ್ಯ, ಹಯತ್ ಸಾಬ್ ಮುಂತಾದವರು ಇದ್ದರು. ಎಳ್ಳರಬಂಡೆಯಲ್ಲಿ ತುಮಕೂರು ಜಿಲ್ಲಾ ಕೊಳೆಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಶಾಖಾ ಸಮಿತಿಯನ್ನ ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದಿದೆ. ಈ ನಾಮಫಲಕ ಉದ್ಘಾಟನೆ ಮಾಡೋದ್ರ ಮುಖಾಂತರವಾಗಿ ಸಂಘಟನೆಯನ್ನ ಎಳ್ಳರಬಂಡೆಯಲ್ಲಿ ಪುನರ್ಜೀವನಗೊಳಿಸಿರ್ತಕ್ಕಂಥದ್ದಿದೆ. ಅಂದರೆ ಈ ಹಿಂದೆ ಸಂಘಟನೆ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಏನಿಲ್ಲಿ 4 ಪಥದ ರಸ್ತೆ ಆಯಿತು, ಅದಕ್ಕೆ ಸುಮಾರು ಮನೆಗಳು ಡೆಮಾಲಿಷನ್ಸ್ ಆದವು, ಅದಕ್ಕೆ ಸಂಬಂಧಪಟ್ಟಾಗೆ ಪರಿಹಾರಗಳು ತಗೊಳ್ತಕ್ಕಂಥದ್ದಾಯಿತು. ಅದಾದ ನಂತರದಲ್ಲಿ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಉಳಿದಿರ್ತಕ್ಕಂಥ ಏನು ಒಂದು ಪ್ರದೇಶ ಇದೆ ಅದನ್ನು ಕೊಳಚೆ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಇಲ್ಲಿಗೆ ನಾಗರಿಕ ಸೌಲಭ್ಯವನ್ನು ಕಲ್ಪಿಸೋದ್ರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಹಕ್ಕುಪತ್ರ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ನಗರ ಪಾಲಿಕೆಗೆ ಮತ್ತು ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಎಲ್ಲ ಸ್ಥಳೀಯರು ಸೇರಿ ಒಂದು ಶಾಖಾ ಸಂಸ್ಥೆಯನ್ನು ಪುನಶ್ಚೇತನಗೊಳಿಸೋದ್ರ ಮುಖಾಂತರವಾಗಿ ಒಂದು ಈಗೇನು ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳ ಆಯಾಮದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸೋದ್ರ ಜೊತೆಯಲ್ಲಿ ಒಂದು ಈ ನಗರದಲ್ಲಿ ಅದರಲ್ಲೂ ಭಾಳ ಪ್ರಮುಖವಾಗಿ ಈಗ ಏನು ಒಂದು ಕಾರಿಡಾರ್ ಹೋಗ್ತಾ ಇದೆ, ಈ ಕಾರಿಡಾರ್ನಿಂದ ಇದನ್ನು ರಕ್ಷಿಸ್ತಕ್ಕಂಥ ಒಂದು ಕೆಲಸವನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ, ಅಂದರೆ ಈ ಬದುಕನ್ನು ಕಟ್ಕೊಳ್ಳತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಶಾಖಾ ಸಮಿತಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ಎಲ್ಲ ಶಾಖಾ ಸಮಿತಿಯವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಂಧು ಮಿತ್ರರಿಗೆ, ನಮ್ಮ ಜನರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ತುಮಕೂರು ಜಿಲ್ಲಾ ಕೊಳೆಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಎಳ್ಳರಬಂಡೆ ಕ್ಯಾಸನದಲ್ಲಿ ಒಂದು ಶಾಖಾ ಸಮಿತಿನ ಮಾಡಿದ್ದೀವಿ. ಇದೇ ಥರ ಎಲ್ಲ ಸ್ಲಮ್ಗಳನ್ನು ಮಾಡ್ಕೊಂಡು ಒಂದೊಂದು ಶಾಖಾ ಸಮಿತಿಗಳು ಮಾಡ್ಕೊಳ್ತಾ ಇದ್ದರೆ ಅಲ್ಲಲ್ಲಿನ ಸ್ಲಮ್ಗಳಿಗೆ ನಾವು ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ಸರ್ಕಾರದ ಸೌಲಭ್ಯಗಳನ್ನ ಪಡೆಯೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಗಟ್ಟಿಯಾದಂಥ ಸಂಘ ಎಳ್ಳರಬಂಡೆ ಅಂದರೆ ಬಿಡಪ್ಪ ಅವರೆಲ್ಲ ಒಗ್ಗಟ್ಟಾಗವ್ರೆ, ಅಲ್ಲೇನೋ ಇದ್ರೆ ಯಾರು ಮಾತಾಡಿಸ್ಬೇಕು ಅನ್ನಂಗೆ ಅಧಿಕಾರಿಗಳಿಗೆ ಒಂದು ಅಭಿಪ್ರಾಯ ಬರುವಂಗೆ ನಿಮ್ಮ ಒಗ್ಗಟ್ಟಿದ್ರೆ ಅದು ನಿಮ್ಮನ್ನು ಕಾಪಾಡಲು ಬರದೇ ಇರಲಿ, ನಿಮ್ಮ ಸಂಘಟನೆ ಗಟ್ಟಿಯಾಗಿ ಮುಂದುವರಿಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಕೊಳೆಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಗೆ ನನ್ನ ಮಾತುಗಳನ್ನು ಸಮಾಧಾನದಿಂದ ಕೇಳೋರಿಗೂ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಇವತ್ತು ಏನು ಒಂದು ಎಳ್ಳರಬಂಡೆ ಒಂದು ಏರಿಯಾದಲ್ಲಿ ಇವತ್ತು ನಾಮಫಲಕವನ್ನು ಏನು ಇಟ್ಟಿದ್ದೀವಿ, ಈ ನಾಮಫಲಕ ನಮಗೆ ಎಷ್ಟು ಭದ್ರತೆಯನ್ನು ಕೊಡುತ್ತೆ ಅಂತ ಎಲ್ಲ ಅರ್ಥ ಮಾಡ್ಕೋಬೇಕು. ಈ ಭದ್ರತೆಯನ್ನು ಎಲ್ಲರೂ ಕಾಪಾಡ್ಕೊಂಡು ಹೋಗಬೇಕು. ಮತ್ತು ಈ ಭದ್ರತೆಯನ್ನು ಕಾಪಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಇದು ಇವಾಗ ಹಿರಿಯರು ಹೇಳ್ದಂಗೆ ನಮ್ಮನ್ನು ಈ ಸ್ಥಳಾಂತರಣ ಮಾಡಿ ಮತ್ತು ಅಲ್ಲಿ ನೀರಿಲ್ಲದೆ, ಕರೆಂಟ್ ಇಲ್ಲದೆ, ಮಕ್ಕಳಿಗೆ ಶಾಲೆ ಇಲ್ಲದೆ ಎಲ್ಲನೂ ಕೂಡ ನಮ್ಮಿಂದ ಎಲ್ಲ ಕಸ್ಕೊಂಡು ಎಲ್ಲನೂ ನಮ್ಮನ್ನು ಇಲ್ಲಿಂದ ದೂರ ಮಾಡ್ತಾರೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗೆಯೇ ಎಲ್ಲರೂ ಕೂಡ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು, ಎಲ್ಲ ಸಂಘಟನೆಯಲ್ಲಿ ಒಂದಾಗಬೇಕು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.